ಇಂಗ್ಲಿಷ್ ಎಂಕ್ಲೆಗ್ ಬರ್ಪುಜಿಬ್ರು ತುಳು ಸಿನಿಮಾ ಈಗಾಗಲೇ ರಿಲೀಸ್ ಆಗಿದ್ದು ಸಖತ್ ಹವಾ ಕ್ರಿಯೇಟ್ ಮಾಡಿತ್ತು. ಆದರೆ ರಾಜ್ಯಾದ್ಯಂತ ಕೋವಿಡ್ ಹಾವಳಿ ಹಿನ್ನೆಲೆ ರಾಜ್ಯದಲ್ಲಿ ಸಿನಿಮಾ ಪ್ರದರ್ಶನ ಸ್ಥಗಿತಗೊಂಡಿದೆ. ಆದರೆ ಈ ಸಿನಿಮಾ ದುಬೈ ಹಾಗೂ ಒಮನ್ನಲ್ಲಿ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ. ಕುಲೆ ಕಲ್ಯಾಣ ಅನ್ನೋ ಟ್ಯಾಗ್ ಲೈನ್ ಇರೋ ಇಂಗ್ಲಿಷ್ ಎಂಕ್ಲೆಗ್ ಬರ್ಪುಜಿಬ್ರೋ ಸಿನಿಮಾದ ಪ್ರತಿಯೊಂದು ಸೀನ್ನಲ್ಲೂ ಪಂಚಿಂಗ್ ಡೈಲಾಗ್, ಹಾಸ್ಯಮಯ ದೃಶ್ಯ, ಹಾಸ್ಯ ಕಲಾವಿದರ ನಟನೆ, ಛಾಯಾಗ್ರಹಣ, ಹಾಡು, ಹಿನ್ನೆಲೆ ಸಂಗೀತ, ಸುಂದರ ತಾಣಗಳ ದೃಶ್ಯ ಒಂದಕ್ಕಿಂತ ಒಂದು ಅದ್ಭುತವಾಗಿದೆ. ಹೌದು, ಹರೀಶ್ ಶೇರಿಗಾರ್ ಹಾಗೂ ಶರ್ಮಿಳಾ ಶೇರಿಗಾರ್ ನಿರ್ಮಾಣದ ಕೆ ಸೂರಜ್ ಶೆಟ್ಟಿ ನಿರ್ದೇಶನದಲ್ಲಿ ಕರಾವಳಿಯಲ್ಲಿ ಹೆಚ್ಚಿನ ಭಾಗದಲ್ಲಿ ಆಚರಣೆಯಲ್ಲಿರುವ ಪ್ರೇತಗಳ ಮದುವೆಯನ್ನೇ ಮುಖ್ಯ ಕಥೆಯನ್ನಾಗಿ ಬಳಸಿಕೊಂಡು ಈ ಚಿತ್ರವನ್ನ ನಿರ್ಮಿಸಲಾಗಿದೆ. ಇದೀಗ ರಾಜ್ಯಾದ್ಯಂತ ಸಿನಿಮಾ ಪ್ರದರ್ಶನ ಸ್ಥಗಿತಗೊಂಡಿದ್ರೂ ದುಬೈ ಹಾಗೂ ಒಮನ್ನಲ್ಲಿ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ. ಮದ್ಮೆ ಮಂತ್ ಬೈದಿನಿ ಈ ಬಗ್ಗೆ ಸಿನಿಮಾದ ನಿರ್ಮಾಪಕ ಹರೀಶ್ ಶೇರಿಗಾರ್ ಮಾತನಾಡಿ, ಇಂಗ್ಲಿಷ್ ಎಂಕ್ಲೆಗ್ ಬರ್ಪುಜಿಬ್ರೋ ತುಳು ಸಿನಿಮಾ ಪ್ರದರ್ಶನ ದುಬೈ ಹಾಗೂ ಒಮನ್ ಎರಡೂ ಕಡೆಗಳಲ್ಲೂ 3ನೇ ವಾರದತ್ತ ಸಾಗಿದೆ. ಸುಮಾರು 18 ತಿಂಗಳ ನಂತರ ಉತ್ತಮ ತುಳು ಚಲನಚಿತ್ರ ಗಲ್ಫ್ನಲ್ಲಿ ಪ್ರದರ್ಶನಗೊಳ್ತಾ ಇದೆ. ಎಲ್ಲ ಸುರಕ್ಷಿತ ಕ್ರಮಗಳನ್ನು ಪಾಲಿಸಿಕೊಂಡು ಚಿತ್ರ ಪ್ರದರ್ಶನಗೊಳ್ತಾ ಇದೆ ಎಂದರು. ಇದೇ ಏಪ್ರಿಲ್ 15ರಂದು ಇಂಗ್ಲಿಷ್ ಎಂಕ್ಲೆಗ್ ಬರ್ಪುಜಿಬ್ರೋ UAE ಹಾಗೂ ಒಮನ್ನಲ್ಲಿ ರಿಲೀಸ್ ಆಗಿದೆ. ಈಗ ನೆಕ್ಸ್ಟ್ ವೀಕ್ 3ನೇ ವೀಕಿಗೆ ಸಿನಿಮಾ ಕಂಟಿನ್ಯೂ ಆಗ್ತಿದೆ. ಒಂದು ಒಳ್ಳೆ ಸಿನಿಮಾ ಮಾಡಿದೆ ನಾವು. ಒಂದು ಮಾರ್ಚ್ 26ರಲ್ಲೂ ಕರ್ನಾಟಕದಿಂದ ರಿಲೀಸ್ ಆಗಿ 4ನೇ ವಾರ ದಕ್ಷಿಣ ಕನ್ನಡದಲ್ಲಿ ರನ್ ಆಗ್ತಿತ್ತು. ಅದು ಕೋವಿಡ್ ಪ್ರಾಬ್ಲಮ್ ನಂತರ ಈಗ ಸ್ಥಗಿತಗೊಂಡಿದೆ. ಬಟ್ ಇಲ್ಲಿ ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ. ಬಟ್ ಸುಮಾರು ಜನ ಈ ಸಿನಿಮಾ ನೋಡಲಿಲ್ಲ. ನಾನು ಈ ವಿಡಿಯೋ ಮಾಡಲಿಕ್ಕೆ ಮುಖ್ಯ ಕಾರಣ ಏನಂದರೆ, ನಾನು ಇಷ್ಟು ವರ್ಷದಿಂದ ಇಲ್ಲಿರುವ ಎಲ್ಲ ಸಂಘ ಸಂಸ್ಥೆ ಇರ್ಬೋದು, ರಿಲಿಜಿಯಸ್ ಆರ್ಗನೈಸೇಷನ್ಸ್, ನಾನು ಎಲ್ಲ ಒಟ್ಟಿಗೆ ಅಸೋಸಿಯೇಟ್ ಆಗಿದ್ದೆ. ಸೊ ನನ್ನಿಂದ ಏನು ಆಗುತ್ತೆ ಅದನ್ನೆಲ್ಲ ನಾನು ಮಾಡಿದ್ದೇನೆ ಎಲ್ಲ ಅಸೋಸಿಯೇಷನ್ಗೆ. ನಂದು ನಿಮ್ಮಲ್ಲಿ ಏನೆಂದು ರಿಕ್ವೆಸ್ಟ್ ಅಂದರೆ, ಎಲ್ಲ ಅಸೋಸಿಯೇಷನ್ ಅವರು ಬಂದು ಈ ಸಿನಿಮಾ ನೋಡಬೇಕು. ಒಳ್ಳೆ ಅತ್ಯುತ್ತಮ ಕಾಮಿಡಿ ಸಿನಿಮಾ ಕೊಟ್ಟಿದ್ದೇವೆ. ಇದರಲ್ಲೆಲ್ಲ ನಮ್ಮ ಮಂಗಳೂರಿನ ಖ್ಯಾತ ಆ್ಯಕ್ಟರ್ಸ್, ಕಾಮಿಡಿಯನ್ ಆ್ಯಕ್ಟರ್ಸ್ ಎಲ್ಲ ಇದ್ದಾರೆ. ಹಾಗೂ ನಮ್ಮೆಲ್ಲರ ಮೆಚ್ಚಿನ ಅನಂತ್ ನಾಗ್ ಸರ್ ಅವರು ಈ ಒಂದು ವಿಶೇಷ ಪಾತ್ರದಲ್ಲಿದ್ದಾರೆ. ಒಂದು ಒಳ್ಳೆ ಕ್ವಾಲಿಟಿ ಸಿನಿಮಾ ಕೊಟ್ಟಿದ್ದೇನೆ. ವೆಲ್ ಅಪ್ರಿಷಿಯೇಟೆಡ್ ಬೈ ಆಲ್ ದ ಮೀಡಿಯಾ. ಇನ್ನು ಚಿತ್ರದಲ್ಲಿ ರಂಗಭೂಮಿಯ ಖ್ಯಾತ ಹಾಸ್ಯ ನಟರಾದ ಅರವಿಂದ್ ಬೋಳಾರ್, ನವೀನ್ ಡಿ ಪಡೀಲ್, ಭೋಜರಾಜ್ ವಾಮಂಜೂರು, ವಿಸ್ಮಯ್ ವಿನಾಯಕ್, ದೀಪಕ್ ರೈಪಾಣಾಜೆ, ವಿ4 ನ್ಯೂಸ್ ಕಾಮಿಡಿ ಪ್ರೀಮಿಯರ್ ಲೀಗ್ ಖ್ಯಾತಿಯ ಪಿಂಕಿ ರಾಣಿ ಅಶ್ವಥ್ ಶೆಟ್ಟಿ, ನಾಯಕ ನಟನಾಗಿ ದಿಯಾ ಖ್ಯಾತಿಯ ಪೃಥ್ವಿ ಅಂಬರ್, ನಾಯಕ ನಟಿಯಾಗಿ ನವ್ಯ ಪೂಜಾರಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. చాలా పోడొచ్చి అన్న ఆ సింహం చెప్పడారు నమ్మడొచ్చి సాహస సింహ రెడీ ఉండు ఏరి ఆత్మల జన అర సింహకు సింహ నెత్తరికి నెత్తరు దిగలేకి దిగలే. ಇನ್ನು ಪ್ರಥಮ ಬಾರಿಗೆ ತುಳು ಚಿತ್ರರಂಗ ಪ್ರವೇಶಿಸಿ ವಿಶೇಷ ಪಾತ್ರದಲ್ಲಿ ನಟಿಸಿರುವ ಕನ್ನಡದ ಹಿರಿಯ ನಟ ಅನಂತ್ ನಾಗ್ ಅವರ ನಟನೆ ಎಲ್ಲರ ಮನದಲ್ಲಿ ಉಳಿಯುವಂತೆ ಮಾಡುತ್ತೆ. ಚಿತ್ರಕ್ಕೆ ಮಣಿಕಾಂತ್ ಕದ್ರಿ ಮ್ಯೂಸಿಕ್ನಲ್ಲಿ ಸಹಕರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು.